ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಚೇರ್ಕಾಡಿ ಗ್ರಾಮದ ಕನ್ನಾರು ಎಂಬಲ್ಲಿ ಏಪ್ರಿಲ್ 1ರಂದು ಮನೆ ಕಳವು ನಡೆಸಿದ್ದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಯನ್ನ 31 ವರ್ಷ ಪ್ರಾಯದ ಸುರೇಶ್ ಅಲಿಯಾಸ್ ಸೂರ್ಯ ಅಲಿಯಾಸ್ ಕಪ್ಪಿ ಅಂತ ಗುರುತಿಸಲಾಗಿದೆ. ಮೂಲತಃ ಬೆಂಗಳೂರು ಮೂಲದವನಾದ ಈತ ಉಡುಪಿ ಬ್ರಹ್ಮಾವರದ ವಾಸು ಪೂಜಾರಿ ಎಂಬುವರ ಮನೆಯಲ್ಲಿ ವಾಸು ಅವರ ಪತ್ನಿ ಒಂಟಿಯಾಗಿದ್ದ ಸಂದರ್ಭ ಕಳ್ಳತನ ಕೃತ್ಯವನ್ನ ಎಸಗಿದ್ದ. ಹಿಂಬದಿ ಬಾಗಿಲ ಚಿಲಕ ಮುರಿದು ಒಳ ಪ್ರವೇಶಿಸಿ ಮನೆಯನ್ನ ಜಾಲಾಡಿ ಸುಮಾರು 10 ಗ್ರಾಂ ತೂಕದ ಚಿನ್ನದ ನೆಕ್ಲೆಸ್ ಕಳವು ಮಾಡಿದ್ದ. ಈ ಬಗ್ಗೆ ಬ್ರಹ್ಮಾವರ ಠಾಣೆಯಲ್ಲಿ ಹಗಲು ಕನ್ನ ಕಳವು ಪ್ರಕರಣವನ್ನ ವಾಸು ಪೂಜಾರಿ ಪತ್ನಿ ದಾಖಲಿಸಿದ್ರು. ಪ್ರಕರಣದ ಬೆನ್ನು ಬಿದ್ದಂತಹ ಪೊಲೀಸರು ಬ್ರಹ್ಮಾವರ ಪೊಲೀಸ್ ವೃತ್ತ ನಿರೀಕ್ಷಕರಾದ ಅನಂತ ಪದ್ಮನಾಭ ಮಾರ್ಗದರ್ಶನದಂತೆ ಪಿಎಸ್ಐ ಗುರುನಾಥ ಬಿ ಹಾದಿಮನಿ ಹಾಗೂ ಪಿಎಸ್ಐ ಮುಕ್ತಾಬಾಯಿ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಿದ್ದು, ಕೂಡಲೇ ಕಾರ್ಯಪ್ರವೃತ್ತರಾದ ಪೊಲೀಸರು ಯಾವುದೇ ತಾಂತ್ರಿಕ ಸಹಾಯವಿಲ್ಲದೆ ಕೇವಲ ಪೊಲೀಸ್ ಸಾಂಪ್ರದಾಯಿಕ ವಿಧಾನದಲ್ಲಿ ಸಾರ್ವಜನಿಕರಿಂದ ತಳಮಟ್ಟದ ಮಾಹಿತಿ ಸಂಗ್ರಹಿಸಿ ಆರೋಪಿಯು ಕಳವು ಮಾಡಿದ ದಿನ ಧರಿಸಿದಂತ ಬಟ್ಟೆಯ ಜಾಡನ್ನ ಹಿಡಿದು ಕೊನೆಗೂ ಆರೋಪಿಯನ್ನ ಪತ್ತೆ ಮಾಡಿದ್ದಾರೆ. ಜೊತೆಗೆ ಆರೋಪಿ ಕಳವುಗೈದಿದ್ದಂತಹ 50,000 ಬೆಲೆ ಬಾಳುವ ಚಿನ್ನದ ನೆಕ್ಲೆಸ್ ಅನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ.